ಯಮನ್ ವ್ಯಕ್ತಿಯನ್ನು ಕೊಂದದ್ದಕ್ಕಾಗಿ ಶಿಕ್ಷೆಗೆ ಗುರಿಯಾಗಿರುವ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾಳನ್ನು ಜುಲೈ 16ರಂದು ಗಲ್ಲಿಗೇರಿಸಲು ದಿನ ನಿಗದಿ ಮಾಡಲಾಗಿದೆ. ಪಾಲಕ್ಕಾಡ್ ಮೂಲದ ನಿಮಿಷಾ ಪ್ರಿಯಾ ಯಮನ್ ಪ್ರಜೆಯನ್ನು ಕೊಂದ ಪ್ರಕರಣದಲ್ಲಿ ಮರಣದಂಡನೆ ಶಿಕ್ಷೆಗೆ ಒಳಗಾಗಿ ಜೈಲಿನಲ್ಲಿ ಇದ್ದಾರೆ. ನಿಮಿಷಾರ ತಾಯಿ ಪ್ರೇಮಕುಮಾರಿ ಮಗಳ ಬಿಡುಗಡೆಗೆ ಮಾನವ ಹಕ್ಕುಗಳ ಆಯೋಗದ ಮೂಲಕ ಹಾಗೂ ಸರಕಾರದ ಮೂಲಕ ಪ್ರಯತ್ನ ನಡೆಸಿದ್ದರು. ಭಾರತ ಸರ್ಕಾರವು ಈ ನಿಟ್ಟಿನಲ್ಲಿ ಯಾವ ಕ್ರಮ ತೆಗೆದುಕೊಂಡಿತು ಎಂದು ತಿಳಿದು ಬಂದಿಲ್ಲ. ಮಾನವ ಹಕ್ಕು ಸಂಘಟನೆಗಳವರ ಹೋರಾಟದಿಂದ ನಿಮಿಷಾರ ಗಲ್ಲು ಶಿಕ್ಷೆ ಹಿಂದೆ ಮುಂದೆ ಹೋಗಿತ್ತು. ಈಗ ಅದು ನಮ್ಮ ಶಕ್ತಿ ಮೀರಿ ಜಾರಿಗೆ ಬರುತ್ತಿದೆ ಎಂದು ಪ್ರೇಮಕುಮಾರಿಯವರಿಂದ ಪವರ್ ಆಫ್ ಅಟಾರ್ನಿ ಪಡೆದಿದ್ದ ಮಾನವ ಹಕ್ಕುಗಳ ಕೂಟದ ಸಂಧಾನದ ಸದಸ್ಯ ಸ್ಯಾಮುವೆಲ್ ಜೆರೋಮ್ ತಿಳಿಸಿದ್ದಾರೆ. 2011ರಲ್ಲಿ ಯೆಮೆನ್ಗೆ ಹೋದ ನಿಮಿಷಾ ಕ್ಲಿನಿಕ್ ಕೆಲಸ ಮಾಡಿದ್ದಾರೆ. ತನ್ನದೇ ಕ್ಲಿನಿಕ್ ಕೂಡ ನಡೆಸಿದ್ದಾರೆ. ಅರಿವಳಿಕೆ ತಪ್ಪಿನಿಂದ ತಲಾಲ್ ಎಂಬವರು ಸತ್ತುದಕ್ಕೆ ನಿಮಿಷಾ ಕಾರಣವೆಂದು 2017ರಲ್ಲಿ ನಿಮಿಷಾ ಬಂಧನವಾಗಿ ಮರುವರ್ಷ ಆಕೆಗೆ ಮರಣದಂಡನೆ ಶಿಕ್ಷೆಯಾಗಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಸ್ಕತ್. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ SCDCC ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. SCDCC ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.